ಅತ್ಯಂತ ಉತ್ತಮವಾದಂಥ ಅತ್ಯಂತ ಅಗತ್ಯ ಇರತಕ್ಕಂಥ ಈ ಸಂದರ್ಭದಲ್ಲಿ ಅತ್ಯಂತ ಗಂಭೀರವಾದಂಥ ಒಂದು ಸಂದೇಶವನ್ನು ರವಾನಿಸಲಿಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಅವರಿಗೆ ನಾನು ಮೊಟ್ಟ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಬಂಧುಗಳೇ. ಮತ್ತು ಅವರಿಗೆ ಸಹಕಾರ ನೀಡಿದಂಥ ಎಲ್ಲ ಜಾತ್ಯತೀತ ಪಕ್ಷಗಳು, ಸಂಘಟನೆಗಳು, ಬೆಳಗ್ಗೆಯಿಂದ ಕಾಲ್ನಡಿಗೆಯಲ್ಲಿ ಬಂದಂಥ ನಿಮಗೆಲ್ಲರಿಗೂ ಕೂಡ ನಾನು ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಬಂಧುಗಳೇ, ಸೌಹಾರ್ದತೆಗೆ ಇಡೀ ದೇಶದಲ್ಲಿ ಧಕ್ಕೆ ಬಂದಿದೆ. ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಕರಾವಳಿ ಅಲ್ಲ, ಇಡೀ ದೇಶದಲ್ಲಿ ಇವತ್ತು ಭಯದ ವಾತಾವರಣ ನಿರ್ಮಾಣ ಆಗಿದೆ. ಪ್ರಕಾಶ್ ರಾಯ್ ಅವರು ಅದನ್ನು ಮಾತಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಯಾವ ರೀತಿ ಭಯದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಅಂದರೆ, ಆಳುವವರನ್ನು ವಿರೋಧ ಮಾಡಿದರೆ ಅವರನ್ನು ಸಾಯಿಸಬೇಕು. ಆಳುವವರ ಸಿದ್ಧಾಂತವನ್ನು, ಇವತ್ತು ಈ ದೇಶವನ್ನು ಆಳ್ತಾ ಇರ್ತಕ್ಕಂಥ ಅವರ ಸಿದ್ಧಾಂತವನ್ನು ವಿರೋಧ ಮಾಡಿದರೆ ಅವರನ್ನು ಸಾಯಿಸಬೇಕು. ಆಳುವವರ ಸಿದ್ಧಾಂತದ ವಿರುದ್ಧ ಯಾರಾದರೂ ಬರೆದರೆ ಅವರನ್ನು ಸಾಯಿಸಬೇಕು. ನಮ್ಮ ದೇಶ ಎಂಥ ಅಪಾಯಕಾರಿ ಸ್ಥಿತಿಗೆ ಬಂದಿದೆ ಅಂದರೆ, ನಾವು ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಏನು ಬರೀಬೇಕು, ಏನು ಬರೀಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ನಾವು ಯಾವ ರೀತಿ ಬಟ್ಟೆ ಹಾಕಬೇಕು, ಯಾವ ರೀತಿ ಬಟ್ಟೆ ಹಾಕಬಾರ್ದು. ಬಹುಶಃ ನಿನ್ನೆ ಯಾರಾದರೂ ಟಿವಿ ನೋಡಿದರೆ, ನಿನ್ನೆ ರಾತ್ರಿ ಒಬ್ಬ ಶಿಕ್ಷಣ ಮಂತ್ರಿ ಹೇಳ್ತಾ ಇದ್ದಾನೆ, ಜೀನ್ಸ್ ಪ್ಯಾಂಟ್ ಉಟ್ಟಂತ ಯಾವ ಹುಡುಗಿಯನ್ನು ಹುಡುಗ ಮದುವೆ ಆಗಬಾರ್ದು ಅಂತ ಹೇಳಿ. ಅದು ನೇರವಾಗಿ ರಿಲೇ ಆಗಿದ್ದನ್ನು ನಾನು ನೋಡಿದೆ ಟಿವಿಯಲ್ಲಿ. ನೀವು ಯಾರಾದರೂ ಗಮನಿಸಿರಬಹುದು ಅಂತ ನಾನು ಅಂದುಕೊಂಡಿದ್ದೀನಿ. ಅಂದರೆ ನಾವು ಯಾವ ಸ್ಥಿತಿಗೆ ತಲುಪಿದ್ದೀವಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವೋ, ಅಥವಾ ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿದ್ದೀವೋ, ಅಥವಾ ಫ್ಯಾಸಿಸ್ಟರ ಹಿಡಿತದಲ್ಲಿ ನಾವು ಸಿಕ್ಕೊಂಡಿದ್ದೀವೋ? ಇದು ಗಂಭೀರವಾದಂಥ ಪ್ರಶ್ನೆ ನಮ್ಮ ದೇಶವನ್ನು ಕಾಡ್ತಾ ಇದೆ. ಬಂದು ಇವತ್ತು ಎಷ್ಟು ಗಂಭೀರ ಇದೆ ಅಂತ ಹೇಳಿದ್ರೆ, ಭಾರತ ದೇಶ ಅನ್ನತಕ್ಕಂಥ ಕಲ್ಪನೆಯನ್ನೇ ನಾಶ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಪರಿಸ್ಥಿತಿ ಈ ದೇಶದಲ್ಲಿದೆ. ಭಾರತ ಅಂದರೆ ಬಹುತ್ವ, ಭಿನ್ನತೆ, ಬಹುಭಾಷೆ, ಬಹುನಾಗರಿಕತೆ, ಬಹು ಸಂಸ್ಕೃತಿ ದೇಶ ಇದೆ. ಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸಿರ್ತಕ್ಕಂಥ ಏಕೈಕ ದೇಶ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶ ಮಾತ್ರ. 6,000 ಭಾಷೆಗಳಿದೆ ಬಂಧುಗಳೇ ಈ ದೇಶದಲ್ಲಿ, 600 ಜಾತಿಗಳಿದೆ, 4 ಧರ್ಮಗಳು ಇಲ್ಲೇ ಹುಟ್ಟಿ ಬೆಳೆದದ್ದು. ಈ ದೇಶದಲ್ಲಿ ಮೊಟ್ಟ ಮೊದಲು ಹುಟ್ಟಿದ ಧರ್ಮ ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ, ಹಿಂದೂ ಧರ್ಮ. ಈ ದೇಶದಲ್ಲೇ ಹುಟ್ಟಿದವು, ಈ ದೇಶದಲ್ಲೇ ಬೆಳೆದಿದೆ. ಇವರೆಲ್ಲರೂ ಸೇರಿ ದೇಶವನ್ನು ಕಟ್ಟಿದ್ದಾರೆ. ಯಾವುದೋ ಒಬ್ಬ ಧರ್ಮದವರು ಕಟ್ಟಿರ್ತಕ್ಕಂಥ ದೇಶ ಅಲ್ಲ ಅದು. ಅಂತ ಭವ್ಯ ಸಂಸ್ಕೃತಿಯನ್ನ ಜಗತ್ತಿಗೆ ಸಾರಿ ಹೇಳಿರ್ತಕ್ಕಂಥ ದೇಶ ಇದು. ಅಂತ ಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸಿ ಬಹುನಾಗರಿಕತೆ, ಬಹು ಸಂಸ್ಕೃತಿಯನ್ನ ಪೋಷಿಸಿ ಸಂರಕ್ಷಿಸಿಕೊಂಡು ಉಳಿಸಿಕೊಂಡು ಬಂದಿರತಕ್ಕಂಥ ಯಾವುದಾದ್ರೂ ಒಂದು ದೇಶ ಜಗತ್ತಿನಲ್ಲಿದ್ದರೆ ಅದು ಭಾರತ ದೇಶ. ಬಂದಿದೆ. ಆ ಭಾರತ ದೇಶದ ಕಲ್ಪನೆಯನ್ನೇ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಕಲಾವಿದರು, ನಾನು ಪ್ರಕಾಶ್ ರೈ ಅವರ ಹಲವಾರು ಚಿತ್ರಗಳನ್ನು ನೋಡಿದ್ದೀನಿ. ನಾನು ಅವರ ನಟರು ಅಂತ ಕರೆಯೋದಿಲ್ಲ, ಕಲಾವಿದರು ಅಂತ ಕರೀತೀನಿ. ನಟನಿಗೂ ಕಲಾವಿದನಿಗೂ ವ್ಯತ್ಯಾಸ ಇದೆ. ನನಗೆ ಸಾಮಾನ್ಯ ತಿಳುವಳಿಕೆಯಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಕಲಾವಿದ ಅಂತ ಹೇಳಿದ್ರೆ ಸಾಮಾಜಿಕ ಬದ್ಧತೆ ಇರ್ತಕ್ಕಂಥವ್ರು, ನಟನೆ ಜೀವನಕ್ಕೋಸ್ಕರ ನಟನೆ ಮಾಡ್ತಕ್ಕಂಥವ್ರು. ಇದು ನನ್ನ ಕಲ್ಪನೆ, ಅದು ತಪ್ಪಾಗಿದ್ರೆ ಅವ್ರು ಕ್ಷಮಿಸ್ಬೇಕು ನನ್ನ. ಅವರು ಕಲಾವಿದರಾಗಿರ್ತಕ್ಕಂಥ ಸಂಗೀತದ ಬಗ್ಗೆ ಬಹಳ ಪರಿಜ್ಞಾನ ಇರುತ್ತೆ ಅವರಿಗೆ. ಭಾರತ ಅಂದ್ರೆ ಏನು? ಭಾವಂ ರಾಗಂ ತಾಳಂ. ಭಾವ ಅಂದ್ರೆ ಹಲವಾರು ಭಾವನೆಗಳಿದೆ ನಮ್ಮ ದೇಶದ ಜನರಲ್ಲಿ, ಒಂದು ಭಾವನೆ ಅಲ್ಲ. ರಾಗ, ಹಲವಾರು ರಾಗಗಳಿದೆ. ಸಂಗೀತದ ಪಂಡಿತರಿಗೆ ಗೊತ್ತಿದೆ, ಒಂದೇ ರಾಗ ಅಲ್ಲ ಇರೋದು, ಹಲವಾರು ರಾಗಗಳಿದೆ. ಹಲವಾರು ತಾಳಗಳಿದೆ. ತಾಳ ಹೊಡಿತ, ತಾಳ ಮೇಳ ಅಂತಿರಲ್ಲ ನೀವು, ಒಂದೇ ರೀತಿ ತಾಳ ಅಲ್ಲ ಅದು, ಹಲವಾರು ತಾಳಗಳಿದೆ. ಅಂದ್ರೆ ಭಾವಂ ರಾಗಂ ತಾಳಂ, ಅದ್ರಲ್ಲಿ ಎಲ್ಲವೂ ಸೇರಿ ಸಂಗೀತ. ಭಾರತವೂ ಹಾಗೇನೆ, ಇವೆಲ್ಲವೂ ಸೇರಿನೇ ಭಾರತ. ಇದರಲ್ಲಿ ಯಾವುದಾದ್ರೂ ಒಂದು ಇಲ್ಲ ಅಂದ್ರೆ ಅದು ಸಂಗೀತವೂ ಅಲ್ಲ, ಇದು ಭಾರತವೂ ಅಲ್ಲ. ಇದು ಸ್ಪಷ್ಟವಾಗಿ ತಿಳಿದಿರ್ಬೇಕು ನಾವು.
ಇವತ್ತು ಭವ್ಯ ಸಂಸ್ಕೃತಿ ಅಂತ ಹೇಳ್ತಕ್ಕಂಥ ಜನ ಭಾರತ ದೇಶ ಯಾವ ಭವ್ಯ ಸಂಸ್ಕೃತಿಯನ್ನು 5,000 ವರ್ಷಗಳಿಂದ ಜಗತ್ತಿಗೆ ಮಾದರಿಯಾಗಿ ತೋರಿಸಿದೆಯೋ, ಯಾವ ಭವ್ಯ ಸಂಸ್ಕೃತಿಯನ್ನು ಸ್ವಾಮಿ ವಿವೇಕಾನಂದ ಚಿಕಾಗೋದ ಸಮಾವೇಶದಲ್ಲಿ ಸಾರಿ ಹೇಳಿದ್ರು, ಆ ಎಲ್ಲ